ಮಹಿಳೆಯರು ಪಕ್ಷದ ಬೇರೆ ಬೇರೆ ಸ್ತರಗಳಲ್ಲಿ ಲಾಭ ಪಡೆದುಕೊಂಡಿದ್ದರೂ ಪಕ್ಷದ ಸಂಘಟನೆಯ ಕಾರ್ಯದಲ್ಲಿ ಸಕ್ರಿಯವಾಗದೇ ಇರುವುದರಿಂದ ಮಹಿಳಾ ಕಾಂಗ್ರೆಸ್ ನಿರೀಕ್ಷಿತ ಯಶಸ್ಸು ಕಂಡಿಲ್ಲ. ಈ ನಿಟ್ಟಿನಲ್ಲಿ ಮಹಿಳೆಯರು ಇಚ್ಛಾಶಕ್ತಿ ಬೆಳೆಸಿಕೊಂಡು ಮುನ್ನಡೆಯಬೇಕಾಗಿದೆ ಎಂದು ಕೆಪಿಸಿಸಿ ಬಂಟ್ವಾಳ ಕ್ಷೇತ್ರದ ಉಸ್ತುವಾರಿಯಾಗಿರುವ ಸಮಿತಾ ರಮೇಶ್ ಹೇಳಿದ್ದಾರೆ. ಮಂಗಳವಾರ ಬಿಸಿ ರೋಡ್ನ ರಂಗೋಲಿ ಸಭಾಂಗಣದಲ್ಲಿ ಪಾಣೆಮಂಗಳೂರು ಮತ್ತು ಬಂಟ್ವಾಳ ಬ್ಲಾಕ್ ಕಾಂಗ್ರೆಸ್ ಆಶ್ರಯದಲ್ಲಿ ನಡೆದ 75ನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ ಆಯೋಜಿಸಲಾದ ಬೃಹತ್ ಮಹಿಳಾ ಸಮಾವೇಶವನ್ನು ಉದ್ಘಾಟಿಸಿ ಮಾತನಾಡ್ತಾ ಇದ್ರು. 5 ಹಂತಗಳಲ್ಲಿ ಪಕ್ಷವು ಸಂಘಟನೆ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದು ಎಲ್ಲ ಮಹಿಳೆಯರ ಸಮಾನತೆ, ಸುರಕ್ಷತೆ, ಘನತೆಗೆ ಪಕ್ಷ ಒತ್ತು ನೀಡುತ್ತಿದೆ. ಅವಕಾಶಗಳಿಗೆ ಕಾಯಬೇಡಿ, ತಮ್ಮ ಸ್ವಂತ ಸಾಮರ್ಥ್ಯದಿಂದ ಅವಕಾಶವನ್ನು ಬಳಸಿಕೊಂಡು ಕ್ರಿಯಾಶೀಲರಾಗುವಂತೆ ಅವರು ಕರೆ ನೀಡಿದರು. ಪ್ರಧಾನ ಭಾಷಣಗೈದ ಕೆಪಿಸಿಸಿ ಮಾಧ್ಯಮ ವಿಶ್ಲೇಷಕಿ ಭವ್ಯ ನರಸಿಂಹಮೂರ್ತಿ, ಬ್ರಿಟಿಷರು ಹಾಗೂ ಬಿಜೆಪಿ ನಡುವೆ ಹೋಲಿಕೆ ಇದೆ. ಬ್ರಿಟಿಷರ ವಿಭಜನೆಯ ನೀತಿಯನ್ನು ಬಿಜೆಪಿ ಅನುಸರಿಸುತ್ತಿದೆ ಎಂದು ಟೀಕಿಸಿದರು. ಮಹಿಳೆಯರು ತೊಡಗಿಕೊಂಡಾಗ ಸಮಾಜ ಮಿಗಿಲಾದ ಸೊತ್ತು ಇನ್ನೊಂದಿಲ್ಲ. ಮಾನವರು ಜನರ ಆಶೀರ್ವಾದ, ನಂಬಿಕೆ, ಅಭಿಮಾನ ಇದನ್ನ ಗಳಿಸಿದ್ರೆ ಮಾತ್ರ ಸಾಧ್ಯ. ಹೋದ್ಸಲ ನಾನು ಪುತ್ತೂರಿಗೆ ಬಂದಾಗ ಕಾಂಗ್ರೆಸ್ ಕಾರ್ಯಕರ್ತರೆಲ್ಲ ಹೇಳಿದ್ರು, ಅವರು ರಮಾನಾಥ್ ರೈ ಸರ್ ಬಗ್ಗೆ ತುಂಬಾ ಹೇಳ್ತಾರೆ. ಅವರನ್ನ ಬರೀ ಬಂಟ್ವಾಳ ಅಲ್ಲ, ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ರೈತರು ಅಂತ ಕರೀತಾರೆ. ಅಂತಹ ಒಂದು ವ್ಯಕ್ತಿತ್ವ, ನಾಯಕತ್ವ, ಜನಗಳ ಒಂದು ಅಭಿಮಾನ ಗಳಿಸುವುದು ಸಚಿವರಾಗಿದ್ದರು, 6 ಬಾರಿ ಶಾಸಕರು. ಈ ಸಲ ಏನು ಬಿಜೆಪಿ ಗೆದ್ದಿದೆ, ಇದು ಯಾಕೆ ಅಂತ ಹೇಳೋದು ಮೋದಿ ಅದೇ ಅಂತ ಒಂದು ಬಂತು ಅಲ್ವಾ? ಅವಾಗ ತುಂಬಾ ಮೋದಿ ಅದೇ, ನರೇಂದ್ರ ಮೋದಿ ಅವರು ಬರ್ತಾರೆ, ಅಚ್ಚೆ ಬರುತ್ತೆ, ಇದರೆಲ್ಲ ಹೇಳಿದ್ರು. ಜನ